ವೀಕ್ಷಕರೇ, ದೈವ ದೇವರು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೃಥ್ವಿ. ಇವತ್ತು ನಾವು ದೈವ ದೇವರು ಕಾರ್ಯಕ್ರಮದಲ್ಲಿ ಕುಂದಾಪುರ ತಾಲೂಕಿನ ಕೇದೂರು ಗ್ರಾಮದ ಶಾನಾಡಿ ಶ್ರೀ ಮಹಾಗಣಪತಿ ಸಪರಿವಾರ ದೇವಸ್ಥಾನದಲ್ಲಿ ಶಾನಾಡಿ ಅಜಿತ್ ಕುಮಾರ್ ಹೆಗ್ಡೆಯವರ ನೇತೃತ್ವದಲ್ಲಿ ನಡೆದ ಚಂಡಿಕಾಯಾಗ ಪೂಜೆ ಇದೀಗ ನಿಮ್ಮ ಮುಂದೆ. शिवे सर्वार्थसाधिके शरण्ये त्र्यम्बके गौरी नारायणे नमोस्तुते. गणपते नमः. प्रार्थनां समर्पयामि. प्रार्थनां समर्पयामि. अन्यथा शरणं नास्ति तमेव शरणं मम. केशवाय नमः, नारायणाय नमः, माधवाय नमः, गोविन्दाय नमः, विष्णवे नमः, सुन्दराय नमः, त्रिविक्रमाय नमः, वामनाय नमः, श्रीधराय नमः, ऋषिकेशाय नमः, पद्मनाभाय नमः, दामोदराय नमः, महाविष्णवे नमः, अनन्ताय सहस्रमूर्तये सहस्रपादाक्षरोर्वाहवे सहस्रनाम्ने पुरुषाय शाश्वते सहस्रनमोस्तमस्तु. तदेव लग्नं श्रीलं तदेव ताराबलं चन्द्रबलं तदेव विद्याबलं दैवबलं तदेव श्रीपदे तेन्द्रियं स्मरामि. आचमनीयमाचमनीयं समर्पयामि. स्नानार्थे विद्यासिन्धु सरस्वती यमुना गोदावरी नर्मदा कृष्णा भीमवती जपत्रयो श्रीगण्डकी गोमती कावेरी गङ्गाप्रयाग सहिता देवकावती ख्यातयः गणेशाय नमः. उपवीतं समर्पयामि. गणपतये नमः. सर्वविघ्नहरो भवान् हिरण्यगर्भगर्भस्थं हेमवीर्यं विभावसोः अनन्तपुण्यफलं शान्तिं प्रयच्छ मे. गणपतये नमः. गणपतये नमः. सुवर्णपुष्पदक्षिणां समर्पयामि. शुभे शोभने मुहूर्ते अद्य ब्रह्मणः द्वितीयपरार्थे श्वेतपरार्थे तेषां ग्रहाणां शुभे कादशस्नानप्रवाप्त्यर्थं सुल्तानपूर्णानां
ಶಾನಾಡಿ ಅಜಿತ್ ಕುಮಾರ್ ಹೆಗ್ಡೆಯವರ ಕುಟುಂಬಸ್ಥರ ನೇತೃತ್ವದಲ್ಲಿ ಚಂಡಿಕಾ ಯಾಗವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಿತು.
प्रथितः तस्य प्रकृतिनस्य परसमहेश्वरः समर्पयामि नानिकार्यजन्तुरस्य पदे पदे पापोऽहं पापकर्माहं पापात्मा पापसम्भवः ದೇವಸ್ಥಾನದ ಅರ್ಚಕರಾದ ರಾಘವೇಂದ್ರ ಭಟ್ ಅವರು ಶಾನಾಡಿ ಶ್ರೀ ಮಹಾಗಣಪತಿ ದೇವಸ್ಥಾನದ ಇತಿಹಾಸದ ಕುರಿತು ಏನ್ ಹೇಳಿದ್ರು ನೋಡ್ಕೊಂಡು ಬನ್ನಿ.
ಇದು ಮಹಾಗಣಪತಿ ಮತ್ತು ದುರ್ಗಾಪರಮೇಶ್ವರಿ ದೇವಸ್ಥಾನ, ಕುಂದಾಪುರ ತಾಲೂಕು ಕೇದೂರು ಗ್ರಾಮ ಶೇನಾಡಿಯಲ್ಲಿ ಇರುವಂಥ ಈ ಒಂದು ಪುರಾತನವಾದಂಥ ದೇವಸ್ಥಾನ. ಆದರೆ ಇದು ಮತ್ತು ಗೋಚರಕ್ಕೆ ಬಂದದ್ದು ಇವಾಗ 7ರಿಂದ 8 ವರ್ಷದಲ್ಲಿ ಆಗಿರ್ಬೋದು. ಅದಕ್ಕಿಂತ ಹಿಂದೆ ಇಲ್ಲಿ ಒಂದು ಹಳೆಯದಾದ ಯಾವುದು ನಿಮ್ಮ ದ್ವಾರ ಇದ್ದಿತ್ತು ಮತ್ತು ಒಂದು ಬಾವಿ ಇದ್ದಿತ್ತು ಅಷ್ಟೇ. ಅದನ್ನು ಊರ ಮುಖಂಡರೆಲ್ಲ ಸೇರಿ ಒಂದು ಪ್ರಶ್ನಾ ಚಿಂತನೆಯನ್ನು ಮಾಡಿದವಾಗ ಈ ಒಂದು ಸ್ಥಳದಲ್ಲಿ ದುರ್ಗಾಪರಮೇಶ್ವರಿ ಮತ್ತು ಮಹಾಗಣಪತಿ ದೇವಸ್ಥಾನ ಇದೆ ಅಂತ ಆರೂಢ ಪ್ರಶ್ನೆಯಲ್ಲಿ ಗೋಚರ ಆಯಿತು. ಅದೇ ಪ್ರಕಾರವಾಗಿ ಊರಿನವರು ಹಾಗೂ ಮುಂದಾಳತ್ವದಲ್ಲಿ ಅಜಿತ್ ಹೆಗ್ಡೆ ಅವರು ಕೂಡ ಸೇರಿಕೊಂಡು ಈ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ. ಇಲ್ಲಿ ವರ್ಷಂಪ್ರತಿ ಸೋಣೆ ಆರತಿ ಮತ್ತು ನವರಾತ್ರಿ ಪೂಜೆ ಹಾಗೂ ನಿಮ್ಮ ತಿಂಗಳ ಸಂಕಷ್ಟಹಾರ ಚತುರ್ಥಿ ಹೋಮ ನಡೀತಾ ಇರುತ್ತೆ. ಇದಿಷ್ಟು ಈ ದೇವಸ್ಥಾನದಲ್ಲಿ ನಡೆಯುವಂಥ ಸೇವೆಗಳು. ಇಲ್ಲಿ ವಿಶೇಷ ಸೇವೆ ಅಂಥೇಳಿ ಇನ್ನೂ ಅಂಥದ್ದೇನು ಯಾವುದೂ ಸ್ಟಾರ್ಟ್ ಮಾಡಿಲ್ಲ ಇನ್ನು. ವಿಶೇಷ ಸೇವೆ ಅಂತ ಭಕ್ತರ ಏನೊಂದು ಅಭೀಷ್ಟಗಳು ಏನಿದೆ ಅವನ್ನು ನಾವಿಲ್ಲಿ ಮಾಡ್ತೇವೆ. ಅವರ ಯಾವ ಸೇವೆ ಇದ್ದರೂ ಕೂಡ ಅದನ್ನು ನಾವು ಮಾಡಲಿಕ್ಕಿದ್ದೇವೆ. ಈಗ ಮಾಮೂಲಾಗಿ ನಡೆಯುವಂಥದ್ದು ಸಂಕಷ್ಟ ಚೌತಿ, ಸೋಣೆ ಆರತಿ ಮತ್ತು ನವರಾತ್ರಿಯಲ್ಲಿ ಅಮ್ಮನವರಿಗೆ 9 ದಿನದ ನವರಾತ್ರಿ ಪೂಜೆ ಹಾಗೂ 3-4 ಚಂಡಿಕಾ ಹೋಮ ನವರಾತ್ರಿಯಲ್ಲಿ ಆಗ್ತಾಯಿದೆ. ಇವಾಗ ಇನ್ನದು ಹಾಗೆ ಕ್ರಮೇಣ ಮುಂದುವರಿಬೋದು, ಜಾಸ್ತಿ ಆಗ್ಬೋದು ದೇವರ ಸಂಕಲ್ಪದ ಇಚ್ಛೆ ಇದ್ದರೆ. ಇದಿಷ್ಟು ಈ ಸ್ಥಳ. ಇದೊಂದು ಪುರಾತನ ಆರೂಢ ಪ್ರಶ್ನೆಯಲ್ಲಿ 500 ವರ್ಷದ ಹಿಂದಿನ ಒಂದು ಪುರಾತನ ದೇವಸ್ಥಾನ ಅಂಥೇಳಿ ಬಂದಿದೆ ಆರೂಢ ಪ್ರಶ್ನೆಯಲ್ಲಿ. ಹಾಗೆ ಸ್ಥಳವೊಂದರೆಲ್ಲ ಸೇರಿ ಒಂದು ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ. ಶಾನಾಡಿ ಶ್ರೀ ಮಹಾಗಣಪತಿ ಸಪರಿವಾರ ದೇವಸ್ಥಾನದಲ್ಲಿ ಭಕ್ತರು ತಮ್ಮ ಅಭಿಲಾಷೆಯಂತೆ ವಿವಿಧ ಸೇವೆಗಳನ್ನು ನೆರವೇರಿಸುತ್ತಾರೆ. ನವರಾತ್ರಿ ಸಂದರ್ಭದಲ್ಲೂ ಅಂತೂ ಶ್ರೀದೇವಿಗೆ ಪೂಜಾ ಕಾರ್ಯಕ್ರಮಗಳು ಬಹಳ ಭಕ್ತಿಪೂರ್ವಕವಾಗಿ ನೆರವೇರಿತು. ಚಂಡಿಕಾ ಯಾಗದ ಬಳಿಕ ಭಕ್ತರಿಗೆ ಅನ್ನ ಸಂತರ್ಪಣೆ ನೆರವೇರಿತು. ನೋಡಿದ್ರಲ್ವಾ ವೀಕ್ಷಕರೇ, ಶಾನಾಡಿ ಶ್ರೀ ಮಹಾಗಣಪತಿ ಸಪರಿವಾರ ದೇವಸ್ಥಾನದಲ್ಲಿ ಶಾನಾಡಿ ಅಜಿತ್ ಕುಮಾರ್ ಹೆಗ್ಡೆಯವರ ನೇತೃತ್ವದಲ್ಲಿ ನಡೆದ ಚಂಡಿಕಾ ಯಾಗ ಪೂಜಾ ಕೈಂಕರ್ಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ, ಹಾಗೆಯೇ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.